ಜಕಾತಿ ಕಟ್ಟಿಸ್ಕೊಂತಾರೆ 20 ರೂಪಾಯಿ. ಒಂದು ಅಂಗಡಿ ವ್ಯಾಪಾರಸ್ಥರಿಗೆ 20 ರೂಪಾಯಿ ಕಟ್ಟಿಸ್ಕೊಂತಾರೆ. ಏನು ವ್ಯವಸ್ಥೆ ಇಲ್ಲ. ಮಳೆ ಬಂದರೆ ಈ ಥರ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ನಗರದ ಗಾಂಧಿ ಸರ್ಕಲ್ ಬಳಿ ನೆಹರು ಮಾರುಕಟ್ಟೆಯಲ್ಲಿ ವ್ಯಾಪಾರಿಗಳಿಗೆ ಸೂಕ್ತ ಸೌಲಭ್ಯಗಳು ಇಲ್ಲದೆ ವ್ಯಾಪಾರಸ್ಥರು ಪರದಾಡುತ್ತಿದ್ದಾರೆ. ಗಾಂಧಿ ಸರ್ಕಲ್ ಬಳಿ ಇರುವ ನೆಹರು ಮಾರುಕಟ್ಟೆಯ ಮಳಿಗೆಗಳು ಬೀದಿ ಬದಿ ವ್ಯಾಪಾರಸ್ಥರು ಹರಾಜು ಪಡೆದ ವ್ಯಕ್ತಿಗಳಿಂದ ಬಾಡಿಗೆ ಪಡೆದು ವ್ಯಾಪಾರ ಮಾಡುತ್ತಿದ್ದರೂ ಸಮೇತ ಯಾವುದೇ ಪ್ರಯೋಜನವಿಲ್ಲ ಎಂಬುದಾಗಿ ಹಿರಿಯೂರು ನಗರಸಭೆಯ ವತಿಯಿಂದ ಮೂಲಭೂತ ಸೌಕರ್ಯಗಳನ್ನು ಸಹ ನೀಡುವಲ್ಲಿ ನಗರಸಭೆ ಆಡಳಿತ ವಿಫಲವಾಗಿದೆ ಎಂಬುದಾಗಿ ತಾಲೂಕಿನ ಸಾರ್ವಜನಿಕರು ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ಪ್ರತಿ ತಿಂಗಳು ಬಾಡಿಗೆ ಕಟ್ಟುತ್ತಿದ್ದರೂ ಮಾರುಕಟ್ಟೆಯನ್ನು ಸರಿಯಾದ ರೀತಿಯಲ್ಲಿ ಕಲ್ಪಿಸದೆ ಕಮರ್ಷಿಯಲ್ ಆಗಿ ಮಾಡಿರುವುದು ನಿಜಕ್ಕೂ ಸಹ ಇದು ಅವ್ಯವಸ್ಥೆ ಎಂಬುದಾಗಿ ಮಾರುಕಟ್ಟೆಯ ವ್ಯಾಪಾರಸ್ಥರು ತಿಳಿಸಿದರು. ಮಳೆ ಬಂದರೆ ಮಾರುಕಟ್ಟೆಯ ವ್ಯಾಪಾರಸ್ಥರ ಗೋಳನ್ನು ಯಾವ ಜನಪ್ರತಿನಿಧಿಗಳು ಸಹ ಕೇಳುವುದಿಲ್ಲ ಎಂಬುದಾಗಿ ಮಾರುಕಟ್ಟೆಯ ಹಾಗೂ ಬೀದಿ ಬದಿ ವ್ಯಾಪಾರಸ್ಥರು ನಗರಸಭೆ ಆಡಳಿತದ ಮೇಲೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ಯಾರಮ್ಮ? ಮಾಡಿಕೊಟ್ಟು ಯಾರೋ ಮಾಡಿಕೊಡ್ತಾ ಇಲ್ಲ. ಹೋಗ್ಬಿಟ್ಟೆ ನಾವು ಬಹಳ ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ವಿ. ಅಂಗಡಿಗಳು ಹೆಚ್ಚಿಬಿಟ್ಟು ನೋಡಿ. ಈಗ ಮಳೆ ಬಂದಾಗ ಏನು ವ್ಯವಸ್ಥೆ ಇಲ್ಲ. ಹೆಂಗ್ ಮಾಡ್ಬೇಕು? ನಾವು ಬಡವರು ಅದ್ರಾಗ ಜೀವನ ಮಾಡೋರು. ಮಳೆ ಬಂದ್ರೆ ಬರೀ ಮಳೆ ನಿಂತ್ಕೊಂಡು ಸರ್ಕಲ್ ಆಗಿದ್ದೀವಿ ನಾವು. ಅಲ್ಲಿ ಕಡಿಮೆ ರಕಂ ದೇವಸ್ಥಾನ ಇತ್ತು, ಅಲ್ಲಿ ಲೈಟ್ ಮಾತ್ರ ಅಲ್ಲಿ ಹತ್ತದಾಗಲಿದ್ದು ನಾವು ಇಲ್ಲೇ ಬಂದಿದ್ದು. ನಮ್ಗೆ ಅಂಗಡಿಗಳಿಲ್ಲ. ಈಗ ಎಲ್ಲ ಹೊಸೊಬ್ರಿಗೆಲ್ಲ ಬಿಟ್ಟಿದ್ದಾರೆ, ನಮಗೆ ಬಿಟ್ಟಿಲ್ಲ. ನಾವು ಹೆಂಗೆ ಜೀವನ ಮಾಡ್ಬೇಕು? ನಾವು 50 ವರ್ಷದಿಂದ ಅದೇ ಜೀವನನೇ ನಮ್ಗೆ. ನಮ್ಗೆ ಜಾಗ ಲೆಕ್ಕ ನೋಡಿ, ನಮ್ಗೆ ನೋಡಿ ಅವ್ರು ಹೇಳಿದ್ದಾಗೆ ನಾವು ಕುಂತಿರೋದು. ಅವ್ರು ಮುನ್ಸಿಪಾಲಿಟಿ ಯಾವಾಗ ಇರ್ತಿದ್ರು ಅವಾಗಲಿದ್ದ ನಾವು ಇಲ್ಲಿ ಬಂದು ಕುಂತಿರೋದು. ಮುನ್ಸಿಪಾಲಿಟಿ ಕೊರೋನಾ ಬಂತಲ್ಲ, ಅವಾಗ ಹೆಚ್ಚಿದ್ರು ಅಂಗಡಿನ ಮತ್ತೆ ಅಲ್ಲಿ ಇದ್ದಕ್ಕೆ ಕೊಡ್ತಾ ಇಲ್ಲ ನಮಗೆ. ಜೀವನ ಭಾರಿ ತೊಂದರೆ ಆಗಿದೆ. ಒಂದೇ ಗಂಟೆ ವ್ಯಾಪಾರ ಮಾಡಿದ್ರೆ ಕೊಟ್ಟೋಗ್ತಾ ಇದ್ವಿ. ಒಂದ್ ಗಂಟೆ ತಾಟ್ ಹಾಕ್ಸಿದ್ರೆ 20 ರೂಪಾಯಿ ಕೊಟ್ಬಿಡ್ಬೇಕು. ಅಲ್ಲ, ನಾನು ಬಂದ ಕಿಲ್ಗೂ ಕೊರೋನಾ ಬಂದಿಲ್ಲ. ನನಗಿನ್ನ ಮುಂಚೆ ಕೊರೋನಾ ಇದ್ದಿತ್ತು. ಅಲ್ಲ, ನಾನು ಬಂದಾಗ ಏನು ಇಲ್ಲೇ ಇಲ್ಲ. ಮಾರ್ಚ್ ಇದ್ದ, ಏಪ್ರಿಲ್ ತಿಂಗಳು ಅಂತಾರೆ ನಮ್ಮ ಕೌನ್ಸಿಲರ್ಗಳು ಭಾರಿ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಹೋದ್ರಲ್ಲಿ ಹತ್ರನೂ ಬಿಟ್ಕೊಂಬಲ್ಲ ಕೌನ್ಸಿಲರ್ಗಳು. ಮಾತಾಡೋದೇ ಕಷ್ಟ. ಓಟ್ ಬೇಕಾದ್ರೆ ಬರ್ತಾರೆ ಮನೆ ತಗೊಳ್ಳಿ. ಈಗ ನಾವು ಹೋಗಿ ಮುಂಚೆ ಬರ್ಲ ಕೇಳಿ ನಾವು 5 ಅಂಗಡಿ 50 ವರ್ಷದಿಂದ ಅದೇ ಜೀವನ ಮಾಡ್ತಾ ಇರೋರು. ಇವರೆಲ್ಲ ಕೆಳಗೆ ಹಾಕೊಂಡು ಮಾಡ್ತಾರೆ. ನಮ್ಮ ಅಂಗಡಿ ಓನರ್ಗಳು ನೆಲದಾಗ ಹಾಕ್ಬೇಕು. ನೋಡಿ, ನೆಲದಾಗ ಹಾಕಿ ಎಲ್ಲ ಗಬ್ಬೆದ್ದೋಗಿದಾವೆ ಯಾರಿಗೂ. ನಮ್ಗೆ ನಾವು 10 ರೂಪಾಯಿ ಮಾಡ್ರಿ ಅಂತಾರೆ ನಮ್ಮ ಅಧ್ಯಕ್ಷರು. ನಗರಸಭೆ ಅಧ್ಯಕ್ಷರು ಬಂದಿರಲ್ಲ ಒಂದ್ ದಿವಸ. ಅವರು ಕಿವೆ ಕೊಟ್ಟು ಕೇಳಲ್ಲ ಕಣ. ನಾವು ಹೋಗಿ ಬಡ್ಕೊಂಡ್ರೆ ಕಿವೆ ಕೊಟ್ಟು ಕೇಳಲ್ಲ. ಹೋಗ್ರಮ್ಮ ಹೋಗಿ ಅದೇ ಕೆಲಸ ಮಾಡೋಗ್ರಿ ಅಂತಾರೆ. ನೀವು ಚಾಟ್ ಹಾಕ್ಸ್ಕೊಂಡ್ರೆ ಹೆಂಗ್ ಮಾಡ್ತಾರೋ ಹಂಗೆ ಮಾರೋಗ್ರಿ ಅಂತಾರೆ. ನಮ್ಗೆ ಯಾರು ಒಳ್ಳೇದು ಮಾಡಿ ಕೊಡಲ್ಲ. ಮಾಮೂಲಿ ಜಕಾತಿ ಕಟ್ಟಿಸ್ಕೊಂತಾರೆ 20 ರೂಪಾಯಿ. ಒಂದು ಅಂಗಡಿ ವ್ಯಾಪಾರಸ್ಥರಿಗೆ 20 ರೂಪಾಯಿ ಕಟ್ಟಿಸ್ಕೊಂತಾರೆ. ಏನು ವ್ಯವಸ್ಥೆ ಇಲ್ಲ. ಮಳೆ ಬಂದರೆ ಈ ಥರ ಪೂರ್ತಿ. ರಾತ್ರಿ ಟೈಮ್ ಕಸನೂ ಹೊಡೆಯಲ್ಲ ಕ್ಲೀನಾಗಿ. ಎಲ್ಲ ನೈಟ್ ಹೋಟ್ಲು ಮಾಡಿದಾರಲ್ಲ, ಅಲ್ಲೇ ಅನ್ನ ಎಲ್ಲ ಚೆಲ್ಲೋಗಿರ್ತಾರೆ. ಬೆಳಿಗ್ಗೆ ಬಂದು ನಾವು ಕಸ ಹೊಡೆದು ಆರಾಮ ಮಾಡ್ತಾರೆ. ನಗರಸಭೆಯಿಂದ ಅದೇನೇ ಕಸ ಒಂದು ಬೆಳಿಗ್ಗೆ ನಾವು ಬಂದಾದ್ಮೇಲೆ ಬಂದು ಹೊಡಿತಾರೆ. ಹೊಡೆದಿರ್ತೀವಿ ಒಂದು ಸ್ವಲ್ಪ ವ್ಯಾಪಾರ ಮಾಡಬೇಕು ಅಂತ ನಾವು ಹೊಡ್ಕೊಂಡಿರ್ತೀವಿ. ಅದಾದ್ಮೇಲೆ ಬಂದು ನಗರಸಭೆ ಹೊಡಿತಾರೆ. ಜಕಾತಿ ಕಲೆಕ್ಷನ್ ಇವ್ರು ಮಾಡ್ತಾರೆ. ಟೆಂಡರ್ ಕೂಡ ತಗೊಂಡಿದ್ದಾರೆ. ಡೈಲಿ ಬೆಳಗ್ಗೆ ಟೈಮ್ ಇಲ್ಲೇ ಹಾಕ್ಬೇಡ್ರಿ ಅಂತ ಹೇಳ್ರಿ ಅಂತ ಹೇಳ್ತೀವಿ. ಆದ್ರೂ ಆದರೂ ಹೇಳಕ್ಕರ್ತ ನಾವು ಹೇಳ್ತೀವಿ ಸಂಜೆ ಟೈಮು. ಆದರೂ ಅವ್ರು ಅಂತ ಅವ್ಯವಸ್ಥೆ ಮಾಡೋಗ್ತಾರೆ. ಏನು ಮಾಡೋಕ್ಕಾಗಲ್ಲ. ಏನು ಮಾಡೋದು? ಹಾಂ, ಅದ್ರಾಗ ಬೆಳಗ್ಗೆ ಟೈಮ್ ಬಂದು ಬೇಗ ಪೌರ ಕಾರ್ಮಿಕರೆಲ್ಲ ಕ್ಲೀನ್ ಮಾಡ್ತಾರೆ. 3 ಗಂಟೆಗೆ ಎದ್ದು ಬರ್ತಾರೆ. ನಾವು ಹೊಡೆದಾದ್ಮೇಲೆ ಅವ್ರು ಬರ್ತಿರ್ತಾರೆ. 3 ಗಂಟೆಗೆ ಎದ್ದು ಬರೋದು. ನಾವು ಹೊಡೆದಿರ್ತೀವಿ. ನೀನು ಯಾಕೆ ಬರ್ತೀವಿ ಅಷ್ಟೊತ್ತಿಗೆ? ನಾವು ವ್ಯಾಪಾರ ಮಾಡಬೇಕು ಬರ್ತೀವಿ. ಅವರು ಹಂಗೆ ಬರ್ತಾರೆ. ನಾವು ಹೊಡೆದಾದ್ಮೇಲೆ ಅವ್ರು ಬಂದಿರ್ತಾರೆ.
ನಮ್ಗೆ ಯಾವ ಜಾಗದಾಗ ಎಷ್ಟು ಬೇಕೋ ಅಲ್ಲಿ ನಾವು ಹೊಡ್ಕೊಂಡಿರ್ತೀವಿ ಆಮೇಲೆ ತುಂಬ ಹೊಡಿತಾರೆ. ಮುಂಜಾನೆ ಬೆಳಗ್ಗೆ ಟೈಮ್ ಬರೋದು ನೀವು ಹೊಡೆದಾದ್ಮೇಲೆ ಎಲ್ಲ ನಮ್ಮ ಬರೋದು ಮುಂಜಾನೆ ನಾನು 3 ಗಂಟೆಗೆ ಬಂದು ಹೊಡೆದು ನಾವು ಹೊಡೆದ ಮಳೆ ಬಂದ್ರೆ ಇದೇ ಸ್ಥಿತಿ ಇಲ್ಲ. ಮಳೆ ಬಂದ್ರೆ ನೋಡಿ ಆ ವ್ಯವಸ್ಥೆ ಇಲ್ಲ ಅಂತ ಹೇಳ ಮರಯ್ಯ. ಅದೇ ಮಳೆ ಬಂದ್ರೆ ಇದೇ ವ್ಯವಸ್ಥೆ ಇಲ್ಲ. ಯಾವಾಗಲೂ ಮಳಿಗೆಗಳನ್ನ ಮಾಡಿದ್ರೆ ಮೇಲ್ಗಡೆ ಅದನ್ನ ಸೂಕ್ತ ರೀತಿಯಲ್ಲೇ ಒಂದು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ದಾರೆ. ಅದನ್ನು ವೈಜ್ಞಾನಿಕವಾಗಿ ಕರೆಕ್ಟಾಗಿ ನಿರ್ಮಾಣ ಮಾಡಿದ್ರೆ ಈ ಅವ್ಯವಸ್ಥೆನೂ ಆಗ್ತಿರ್ಲಿಲ್ಲ, ಮಳೆ ಇದ್ದ ಅವಾಂತರನೂ ಆಗ್ತಿರ್ಲಿಲ್ಲ ಅಂತ ನನ್ನ ಅಭಿಪ್ರಾಯ. ಇರೋರು ಒಳಗಡೆ ಒಂದು 3 ಇದ್ದಾರೆ, ಹೊರಗಡೆ ಎಲ್ಲ ಹೊರಗಡೆ ಬಂದಿದ್ದಾರೆ. ಈಗ ಅದು ಮಳಿಗೆಗಳಿಗೆ ಬಾಡಿಗೆ ಕಟ್ತಾ ಇದ್ದಾರೆ ನಗರಸಭೆಗೆ? ಅದು ನಗರಸಭೆಗೆ ಗೊತ್ತು, ವ್ಯಾಪಾರಸ್ಥರಿಗೆ ಗೊತ್ತು, ಅದು ನಮಗೆ ಸಂಬಂಧ ಗೊತ್ತಿಲ್ಲ. ಯಾವಾಗಿಂದ? ಅಲ್ಲ ಅದು ಬಾಡಿಗೆ ಕಟ್ತಾ ಇದ್ದೀರಾ ನೀವು? ಇನ್ನು ಕಟ್ಟಿಲ್ಲ ಸ್ವಾಮಿ, ಕಟ್ಟಬೇಕು ಎಲ್ಲ ಮಾಡ್ತಾರೆ. ಈ ವ್ಯಾಪಾರ